ಇತಿಹಾಸದ ಶೋಧ ಗತದ ಹುಡುಕಾಟ. ಈ ಕೃತಿಯಲ್ಲಿ ಒಟ್ಟು 11 ಲೇಖನಗಳು. ಮೊದಲ ಲೇಖನ ಕಾರ್ಲ್ ಬೆಕ್ಕರ್, ಇ.ಎಚ್. ಕಾರ್ ಮತ್ತು ಆಧುನಿಕೋತ್ತರವಾದಿ ಚರಿತ್ರೆ ಬರವಣಿಗೆ. ಎರಡನೇ ಲೇಖನ ಇತಿಹಾಸದ ಶೋಧ ಗತದ ಹುಡುಕಾಟ, ತುಳು ಸಂಸ್ಕೃತಿ ಚರಿತ್ರೆ ಕಥನ. ಲೇಖನ 3 ಇತಿಹಾಸದಲ್ಲಿ ದಾಖಲಾಗಿರುವ ಹೆಸರಾದ ಪಟ್ಟಣ ಬಾರ್ಕೂರು. ನಾಲ್ಕನೇ ಲೇಖನ ಸ್ಥಳೀಯ ಆಡಳಿತ ಅಳೂಪರ ಕಾಲದಿಂದ ವಿಜಯನಗರದರಸರ ಕಾಲದವರೆಗೆ. ಲೇಖನ 5 ಹೊಸಂಗಡಿಯ ಒನ್ನೆಯ ಕಂಬಳಿ ಅರಸರು ಒಂದು ಜಿಜ್ಞಾಸೆ. ಲೇಖನ 6 ತುಳುನಾಡಿನ ಇತಿಹಾಸ ಹೇಳುವ ಸತ್ಯಗಳು. ಏಳನೆಯ ಲೇಖನ ಉಳ್ಳಾಲದ ಅಬ್ಬಕ್ಕರಾಣಿ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಪರಿಸರ. 8ನೆಯ ಲೇಖನ 19ನೇ ಶತಮಾನದ ತುಳುನಾಡಿನಲ್ಲಿ ಗುಲಾಮಗಿರಿ ಪದ್ಧತಿ. ಲೇಖನ 9 ಮೌನ ಪ್ರತಿಭಟನೆ, ಬಾರ್ಕೂರು ಕಚ್ಚೂರ ಮಾಲ್ದಿ ಮತ್ತು ಕೋಟೆದ ಬಬ್ಬು. 10ನೆಯ ಲೇಖನ ಸಮಾಜ ಸುಧಾರಕರಾಗಿ ಕುದುಮಲ್ ರಂಗರಾವ್. ಕೊನೆಯ 11ನೇ ಲೇಖನ ಕಾರಂತರ ಚೋಮನದುಡಿ ಕಾದಂಬರಿ ಮತ್ತು ಆಧುನಿಕೋತ್ತರವಾದಿ ಚರಿತ್ರೆ ಕಥನ. ನಮಸ್ಕಾರ. ಬುಕ್ ಟಾಕ್, ಇದು ಪುಸ್ತಕದ ಮಾತು. ಈ ದಿವಸ ನಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಬಾರ್ಕೂರ್ ಉದಯ್ ಅವರಿದ್ದಾರೆ. ಉದಯ್ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಇವತ್ತು ನಾವು ಡಾಕ್ಟರ್ ಬಾರ್ಕೂರ್ ಉದಯ್ ಅವರು ಬರೆದಿರುವಂಥ ಇತಿಹಾಸದ ಶೋಧ ಗತದ ಹುಡುಕಾಟ, ತುಳು ಸಂಸ್ಕೃತಿ ಚರಿತ್ರೆ ಕಥನ ಅನ್ನುವಂಥ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಒಂದು ಮಾತುಕತೆಗಿಂತ ಮೊದಲು ನಾನು ಒಂದು ಸಣ್ಣ ವಿಚಾರವಾಗಿ ಬಾರ್ಕೂರ್ ಉದಯ್ ಅವರನ್ನು ಪರಿಚಯ ಮಾಡುತ್ತಾ, ಅವರು ಮೂಲತಃ ಅವರ ಹೆಸರೇ ಹೇಳುವ ಹಾಗೆ ಬಾರ್ಕೂರ್ನವರು, ಉಡುಪಿಯ ಬಾರ್ಕೂರ್ನವರು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದಲೇ BA ಮತ್ತು MA ಪದವಿ ಪಡೆದವರು, PhD ಕೂಡ ಪಡೆದವರು. ಜೊತೆಗೆ 2001ರಲ್ಲಿ ಪ್ರತಿಷ್ಠಿತ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದು ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪೋಸ್ಟ್ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. 1989ರಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ತನಕ ಅನೇಕ ಕೃತಿಗಳನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಮುಖ ನಾನು ಇಲ್ಲಿ ಉಲ್ಲೇಖಿಸುವಂಥದ್ದು 2003ರಲ್ಲಿ ಹೈದರಾಲಿ ಟಿಪ್ಪು ಇತಿಹಾಸ ಕಥನ ಅನ್ನುವಂಥ ಕೃತಿ. ಆಮೇಲೆ 2006ರಲ್ಲಿ ಸಾಮ್ರಾಜ್ಯಶಾಹಿ ಮತ್ತು ರಾಷ್ಟ್ರೀಯತೆ ಮಧ್ಯಪ್ರಾಚ್ಯ ಚರಿತ್ರೆಯ ಸಂಕ್ಷಿಪ್ತ ನಿರೂಪಣೆ ಅನ್ನುವಂಥ ಕೃತಿ. 2007ರಲ್ಲಿ ಕೊಲೋನಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಇನ್ ಈಸ್ಟ್ ಏಷ್ಯಾ ಅನ್ನುವಂಥ ಕೃತಿ. ಆಮೇಲೆ 2008ರಲ್ಲಿ ಕೊಲೋನಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಇನ್ ವೆಸ್ಟ್ ಏಷ್ಯಾ ಅನ್ನುವಂಥ ಕೃತಿ. ಆಮೇಲೆ 2009ರಲ್ಲಿ ರಾಷ್ಟ್ರೀಯತೆ ಇತಿಹಾಸ ಕಥನ ಅನ್ನುವಂಥ ಕೃತಿ. 2010ರಲ್ಲಿ ಇತಿಹಾಸದ ಸಂಕಥನದಲ್ಲಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಪ್ರಶ್ನೆ ಅನ್ನುವಂಥ ಕೃತಿ. ಆಮೇಲೆ 2011ರಲ್ಲಿ ಸಾಮ್ರಾಜ್ಯಶಾಹಿ ಚಿಂತನೆಗಳು ಮತ್ತು ಸಿದ್ಧಾಂತಗಳು ಅನ್ನುವಂಥ ಕೃತಿ. 2012ರಲ್ಲಿ ಕುದುಮಲ್ ರಂಗರಾವ್ ಬದುಕು ಮತ್ತು ಸಾಧನೆ ಅನ್ನುವಂಥ ಕೃತಿ. ಆಮೇಲೆ 2012ರಲ್ಲಿ ವಾಸ್ತವದ ಒಡಕುಗಳು ಇತಿಹಾಸದ ಶೋಧಗಳು ಅನ್ನುವಂಥ ಕೃತಿ. 2013ರಲ್ಲಿ ಇರಾಕ್ ಯುದ್ಧ ಸಾಮ್ರಾಜ್ಯಶಾಹಿಯ ಪುನರಾಗಮನ ಅನ್ನುವಂಥ ಕೃತಿ. ಇವತ್ತು ನಾವು ಮಾತಾಡ್ತಾ ಇರುವಂಥ ಈ ಕೃತಿ ಇತಿಹಾಸದ ಶೋಧ ಗತದ ಹುಡುಕಾಟ, ತುಳು ಸಂಸ್ಕೃತಿ ಚರಿತ್ರೆ ಕಥನ ಅನ್ನುವಂಥ ಕೃತಿ. ಇದು 2015ರಲ್ಲಿ ಬಂದಿರುವಂಥದ್ದು. ಆಕೃತಿ ಆಶಯ ಪಬ್ಲಿಕೇಶನ್ ಅವರು ಈ ಒಂದು ಕೃತಿಯನ್ನು ಪ್ರಕಟಿಸಿದ್ದಾರೆ. ಸುಮಾರು ಆಲ್ಮೋಸ್ಟ್ 255 ಪುಟಗಳಿರುವಂಥ ಕೃತಿ ಇದು. ಈ ಕೃತಿಯ ಬೆಲೆ $230. ಸುಮಾರು ಇದರಲ್ಲಿ ಅವರು 11 ಬೇರೆ ಬೇರೆ ವಿಭಾಗಗಳು ಅಥವಾ ಇದರಲ್ಲಿ ವಿಭಾಗಗಳಿದ್ದಾವೆ ಅಥವಾ ಆ ರೀತಿಯ ಪರಿವಿಡಿಯಲ್ಲಿ ಇಲ್ಲಿ ಅವರು ಈ ಒಂದು ಕೃತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಇದು ತುಳು ಸಂಸ್ಕೃತಿ ಚರಿತ್ರೆ ಕಥನ, ಈ ವಿಚಾರವಾಗಿ ನಾನು ಬಾರ್ಕೂರ್ ಸರ್ ನೀವೇ ಹೇಳಬೇಕು, ಇದು ಯಾವೆಲ್ಲ ವಿಚಾರವನ್ನು ಈ ಒಂದು ಕೃತಿ ಉಲ್ಲೇಖ ಮಾಡ್ತಾ ಉಂಟು ಅಂತ, ಮತ್ತು ಏನು ಈ ಕೃತಿಯ ಮಹತ್ವ ಅಂತ. ಮೊದಲಿಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಬಹುತೇಕ ಎಲ್ಲ 17 ಕೃತಿಗಳು ಇಲ್ಲಿಯವರೆಗೆ ಕರ್ನಾಟಕದಾದ್ಯಂತ ಕನ್ನಡ ಸಾರಸ್ವತ ಲೋಕ ನನ್ನ ಕೃತಿಗಳನ್ನು ಆಸ್ವಾದಿಸಿದೆ. ನಾನು ಬಹಳ ಸಂತೋಷ. ನಾನೊಬ್ಬ ಲೇಖಕನಾಗಿ ಇಷ್ಟೊಂದು ಜನರ ಬೆಂಬಲವನ್ನು ಪಡೆದಿದೆ ಮತ್ತು ನನ್ನ ಈ ಕೃತಿಗಳನ್ನು ಅವರಿಗೆ ಅನೇಕ ಬಾರಿ ನಾನೇ ಯಾರಂತ ಗೊತ್ತಿಲ್ಲ, ಆದರೆ ಮಂಗಳೂರಿನಲ್ಲಿ ಒಬ್ಬ ಬಾರ್ಕೂರ್ ಉದಯ್ ಅಂತ ಒಬ್ರು ಇದ್ದಾರೆ, ಚರಿತ್ರೆಯನ್ನು ಹಿಂಗೆ ನಿಖರವಾಗಿ
ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೌದು, ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೃತಿಗಳು ಕೂಡ, ಯಾಕಂದ್ರೆ ಅದು ಅತ್ಯಂತ ಮೌಲಿಕವಾದದ್ದು ಮತ್ತು ಆಯಾ ಏನು ಆ ಸಂದರ್ಭದಲ್ಲಿ ಅದೊಂದು ತುಂಬ ತುಂಬ ಮಹತ್ವದ ಕೃತಿಗಳೇ ಆಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಇರಾಕ್ ಯುದ್ಧದ ಬಗ್ಗೆ ಒಂದು ಕೃತಿ ಬರುತ್ತೆ. ಇರಾಕ್ ಯುದ್ಧ ಆರಂಭದ ಟೈಮಲ್ಲಿ ಒಂದಷ್ಟು ಜನರಿಗೆ ಏನಿದೆ ಇರಾಕ್ನ ಚರಿತ್ರೆ ಅಂತ ಕೇಳಬೇಕು, ನೋಡಬೇಕಂತ ಅನಿಸುತ್ತೆ. ಆಮೇಲೆ ಪ್ಯಾಲೆಸ್ತೇನ್ ಬಗ್ಗೆ ಬರೆದಂಥ ಕೃತಿಗಳಿರಬಹುದು, ಇಡೀ ಪ್ಯಾಲೆಸ್ತೇನ್ ಮತ್ತು ಆ ಒಂದು ಏನು ಪರಿಚಯ ಮಾಡಿಕೊಡುವಂತ ಎಲ್ಲ ವಿಚಾರಗಳಿದೆ. ಪ್ರತಿ ಪುಸ್ತಕಗಳು ಬರುವಾಗ ಟಿಪ್ಪು ಹೈದರಾಲಿ ಬಗ್ಗೆ ಕೂಡ ಅದು ಬಹಳ ದೊಡ್ಡ ಕ್ರಾಂತಿಯ ಮಾಡಿದ್ರು. 24,000 ಪ್ರತಿಗಳು ಕರ್ನಾಟಕದ ಸಾರಸ್ವತ ಲೋಕ ಪರ್ಚೇಸ್ ಮಾಡಿ ಅದನ್ನು ಓದಿದೆ. ಇವತ್ತಿಗೆ ಕೂಡ ಡಿಮಾಂಡ್ ಟಿಪ್ಪು ಬಗ್ಗೆ ಮಾತನಾಡುವಾಗ ಆ ಕೃತಿಯನ್ನು ಉಲ್ಲೇಖ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ಈ ಪುಸ್ತಕ ಬಂದಿರುವಂತ ಕಾಂಟೆಕ್ಸ್ಟ್ ಅನ್ನು ನಿಮ್ಗೆ ಹೇಳಿಬಿಡ್ತೀನಿ. ಓದುಗರಿಗೆ, ಅನೇಕ ಮಂದಿ ಓದಿದವರಿಗೆ ಗೊತ್ತಿದ್ದದು. ಹೌದು, ಈ ಪುಸ್ತಕ ನಾನು ಅಧ್ಯಾಪನ ವೃತ್ತಿಗೆ ಸೇರ್ಪಡೆಗೊಂಡು 25ನೇ ವರ್ಷದಲ್ಲಿ ಈ ಪುಸ್ತಕ ಬಂದಿರೋದು. ಆ ಟೈಟ್ಲ್ ನೀವು ನೋಡಿ, ಇತಿಹಾಸದ ಶೋಧ ಗಾಥದ ಹುಡುಕಾಟ ಅಂತ. ಕಳೆದ 25 ವರ್ಷದಿಂದ ವಿದ್ಯಾರ್ಥಿಗಳ ಜೊತೆಗೆ ನಿರಂತರವಾಗಿ ನಾನು ಇತಿಹಾಸದ ಘಟನೆಗಳನ್ನ ಉದ್ದೇಶಿಸಿ ನಾನು ಸಂವಾದವನ್ನು ಮಾಡ್ತಾ ಬಂದವ. ಬಟ್ ನಾನು ಸಂವಾದ ಮಾಡುವ ಸಂದರ್ಭದಲ್ಲಿ ನನ್ನದೇ ಆದಂತ ಒಂದು ವ್ಯಾಖ್ಯಾನವನ್ನು ಕೊಡ್ತೀನಿ ಚರಿತ್ರೆ ಬಗ್ಗೆ. ಈಗ ನನ್ನ ಹತ್ರ ಪುಸ್ತಕಗಳು, ನನ್ನ ಹತ್ರ ನಾನು ಓದಿರುವಂತದ್ದು, ವಿದ್ಯಾರ್ಥಿಗಳ ಜೊತೆಗೆ ಅದನ್ನು ಹಂಚಿಕೆ ಮಾಡಿದೆ. ಅಂದ್ರೆ ನಾನು ಸೆಲ್ಫ್ ಸೆಂಟ್ರಿಕ್ ಅಲ್ಲ. ನಾನು ಏನು ಓದ್ತಾ ಇದ್ದೀನಿ ಮತ್ತು ನಾನು ಏನು ಯೋಚನೆ ಮಾಡ್ತಾ ಇದ್ದೇನೆ ಅದು ನನಗೆ ಮಾತ್ರ ಸೀಮಿತಗೊಳ್ಬೇಕಾಗಿಲ್ಲ, ನನ್ನ ಸ್ನೇಹಿತರಿಗೂ 10 ಜನರಿಗೆ ಅದು ತಲುಪಬೇಕು. ತಲುಪಿದಾಗ ಮಾತ್ರ ನಾನೇನು ಅಂತೇಳಿ ಅವ್ರಿಗೆ ಪರಿಚಯ ಆಗ್ಬೇಕು. ಸೊ 25 ವರ್ಷದಿಂದ ನಾನು ವಿಶ್ವವಿದ್ಯಾಲಯದಲ್ಲಿ ನಾನು ಅಧ್ಯಾಪನ ವೃತ್ತಿಯನ್ನು ಮಾಡ್ತಿದ್ದೆ ಅಂದ್ರೆ ಈ ಸಮಾಜ ನಾಳಿನ ದಿವಸ ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರದಾಯಿ. ಅವ್ರು ಏನ್ ಮಾಡಿದಿರಂತ ನನಗೆ, ನನ್ನನ್ನ ಮಾತ್ರ ಅಲ್ಲ, ನನ್ನ ಸಹೋದ್ಯೋಗಿಗಳನ್ನ ಸೇರಿಸಿಕೊಂಡು ಮಾತಾಡಬೇಕು. ಖಂಡಿತ ಖಂಡಿತ ಖಂಡಿತ. ಇವತ್ತು ವಿಶ್ವವಿದ್ಯಾಲಯದ ಒಳಗಡೆ ಅಧ್ಯಾಪನ ವೃತ್ತಿಯನ್ನ ಮತ್ತು ನಾವು ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಗಳು ನಾಳಿನ ದಿವಸ ನಾನು ರಿಟೈರ್ಡ್ ಆಗಿ ಹೋಗುವಾಗ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನಮ್ಗೇನ್ ಕೊಟ್ಟಿದ್ದ ಅಂತ ಕಮೆಂಟ್ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹೊಸ ತಲೆಮಾರಿನವರಿಗೆ ಒಂದು ಜ್ಞಾನ ಪರಂಪರೆಯನ್ನು ಕಟ್ಟಿಕೊಡ್ತಾ ಇದ್ದೀನಿ. ನಾನು ಇದನ್ನ ಯಾಕೆ ಇದ್ ಮಾಡ್ತಿದ್ದೇನೆ ಗೊತ್ತಾ? ಕೆಲವು ಸರಿ ಆ ಹೆಸರುಗಳು ಕೆಲವರಿಗೆಲ್ಲ ಇವತ್ತಿನ ಸಂದರ್ಭದಲ್ಲಿ ಅಲರ್ಜಿ ಇರಬಹುದು. ನನಗೆ ಡಿ ಕೋಸಾಂಬಿ, ಖಂಡಿತ ನನಗೆ ಪ್ರೊಫೆಸರ್ ಸುರೇಂದ್ರ ಕೇಶವನ್ ಅವರು ನನಗೆ ಆದರ್ಶ. ನಾನು MA ಕ್ಲಾಸ್ನಲ್ಲಿ ಪಾಠ ಓದುವಾಗ ಡಿ ಕೋಸಾಂಬಿ ಅವರು, RS ಶರ್ಮಾ ಅಂತವರು, ರೋಮಿಲಾ ತಪರು, DN ಝಾ, ಹರ್ಬನ್ಸ್ ಮುಖಿಯ, ಸುಮಿತ್ ಸರ್ಕಾರ್, ವಿಪಿನ್ ಚಂದ್ರ, ಇವರೆಲ್ಲರೂ ಬರ್ದಿರುವುದು ಎಂತದು? ಜಗತ್ತಿನಾದ್ಯಂತ ಅವರು ವಿದ್ಯಾರ್ಥಿಗಳಿದ್ದಾರೆ. ಅದು ಪರೋಕ್ಷವಾಗಿ, ನೇರವಾಗಿ ಕ್ಲಾಸ್ ರೂಮ್ ನಲ್ಲಿ ಒಡನಾಟದಲ್ಲಿ ಇದ್ದ ವಿದ್ಯಾರ್ಥಿಗಳಲ್ಲ. ಖಂಡಿತ ಖಂಡಿತ. ಅವರ ಪುಸ್ತಕಗಳನ್ನು ಓದಿ ಸಂಶೋಧನೆಗಳಲ್ಲಿ ಪಾಲ್ಗೊಂಡು ತಮ್ಮ ಸಂಶೋಧನೆಯ ಹರವನ್ನು ವಿಸ್ತರಣೆ ಮಾಡಿಕೊಂಡಿದ್ದಾರೆ. ನನಗೆ ಅವರೆಲ್ಲರೂ ಪರೋಕ್ಷವಾಗಿ ಟೀಚರ್ಸ್, ಎಕ್ಸೆಪ್ಟ್ ಫ್ಯೂ. ರೋಮಿಲಾತ ಪರಾಗಿ ಇದರಲ್ಲಿ ತುಂಬಾ ಜನ 90%, ನಾನೀಗ ಹೆಸರಿನಲ್ಲಿ 90% ಜನ ಭಾಷಣವನ್ನು ನಾನು ಕೇಳಿದವ. ಅವರೆಲ್ಲರೂ ನನಗೆ ಟೀಚರ್ಸ್ ಯಾಕೆ ಆಗ್ತಾರೆ ಅಂತಂದ್ರೆ ಅವ್ರ ಬಗ್ಗೆ ನನ್ನ ಪ್ರಶ್ನೆಗಳಿಲ್ಲ. ಕಾರ್ಲ್ ಬೆಕ್ಕರ್ ಇದರ ಮೊದಲ ಅಧ್ಯಾಯದಲ್ಲಿ ನನ್ನ ಹಿಸ್ಟರಿ ವ್ಯಾಖ್ಯಾನವನ್ನು ಮಾತಾಡುವಾಗ ಕಾರ್ಲ್ ಬೆಕ್ಕರು ಅಮೆರಿಕದಲ್ಲಿ ಅಭೂತಪೂರ್ವವಾದಂತ ಒಬ್ಬ ಚರಿತ್ರೆಯ ಅಧ್ಯಾಪಕ. ಅವನ ಪ್ರಕಾರನೇ ಚರಿತ್ರೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ. ಚಾರಿತ್ರಿಕ ಸತ್ಯ ಅಂದ್ರೆ ಮೊದಲ ಅಧ್ಯಾಯ ಕಾರ್ಲ್ ಬೆಕ್ಕರ್ ಆಧುನಿಕೋತ್ತರವಾದಿ ಚರಿತ್ರೆ ಬರವಣಿಗೆ ಅನ್ನೋದು ಮೊದಲ ಅಧ್ಯಾಯ. ಅಂದ್ರೆ ಆ ಟೈಟಲ್ ಹೆಂಗಿದೆ ನೋಡಿ, ವಾಟ್ ಆರ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಅದೇನದು ಬಹಳ ದೊಡ್ಡ ಸಂಖ್ಯೆಯಲ್ಲಿ 40 ಪೇಜಿನ ಒಂದು ಲೇಖನ. ಅಮೆರಿಕದ ವೆಸ್ಟರ್ನ್ ಪೊಲಿಟಿಕಲ್ ಕ್ವಾರ್ಟರ್ಲಿ ಅನ್ನುವಂತ ಒಂದು ನಿಯತಕಾಲಿಕದಲ್ಲಿ ಪ್ರಕಟ ಆಗಿರುವಂತ ಒಂದು ಲೇಖನ. ಬಟ್ ಒಂದು ನಿರ್ದಿಷ್ಟವಾದಂತ ಚೌಕಟ್ಟಿನಲ್ಲಿ ಚರಿತ್ರೆಯನ್ನ ಹಿಂಗೂ ಅರ್ಥ ಮಾಡ್ಕೊಳ್ಬಹುದು ಅಂತ ಕಮೆಂಟ್ ಹೇಳ್ತಾನೆ. ಅವನ ಪ್ರಕಾರ ಚರಿತ್ರೆ ಅಂದ್ರೆ ಇಟ್ಸ್ ಅಬೌಟ್ ದಿ ಪಾಸ್ಟ್, ಬಟ್ ದಟ್ ಈಸ್ ಅವೈಲೇಬಲ್ ಪ್ರೆಸೆಂಟ್ಲಿ ಇನ್ ದಿ ಫಾರ್ಮ್ ಆಫ್ ಎ ಸ್ಟೇಟ್ಮೆಂಟ್. ಅಂದ್ರೆ ಚರಿತ್ರೆಯನ್ನು ನಾವು ಗ್ರಹಿಸಬೇಕು, ಅದೊಂದು ಹೇಳಿಕೆ ರೂಪದಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಘಟನೆ ನಡೆದಿರುತ್ತೆ, ಆ ಘಟನೆಯನ್ನ ನಾವು ಇವತ್ತು ಪುನರ್ವ್ಯಾಖ್ಯಾನ ಮಾಡ್ಬೇಕಾ, ಮೊದಲು ನಾವು ಪರಿವರ್ತಿಸಬೇಕಾಗಿರುವಂತದ್ದು ಅದು ಯಾವ ತರದ ಹೇಳಿಕೆ ಮುಖಾಂತರ ನಮ್ಮ ಎದುರುಗಡೆ ಇರುವಂತವರಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅನ್ನುವಂಥದ್ದು. ಈ ಕಾರ್ ಇವತ್ತಿಗೂ ನನ್ನ ವಿದ್ಯಾರ್ಥಿಗಳು
EH ಕಾರ್ನ ವಾಟ್ ಈಸ್ ಹಿಸ್ಟ್ರಿ ಅನ್ನುವಂಥ ಪುಸ್ತಕ ಅನ್ನುವಂಥದ್ದು ಬೈಬಲ್ ನಮಗೆ. ಓಕೆ ಓಕೆ ಆ ಪುಸ್ತಕದ ಬಗ್ಗೆ ಒಂಚೂರು ಹೇಳಿಬಿಡ್ತೀನಿ. ನನ್ನ ಆಡಿಯನ್ಸ್ ಇದನ್ನ ಕೇಳ್ತಾ ಇರುವಾಗ EH ಕಾರನ್ನ ನಾನು ಚರಿತ್ರೆ ಅಂಬಾಸಿಡರ್ ಆಗಿರೋದ್ರಿಂದ ಅವರು ಕೇಳಿಬಿಟ್ಟಾದ್ರೂ ಅದನ್ನ ಪರ್ಚೇಸ್ ಮಾಡಬೇಕು. EH ಕಾರ್ 1961ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 4 ಉಪನ್ಯಾಸವನ್ನು ನೀಡಬೇಕಂತ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಕೇಳುತ್ತೆ. 4 ಉಪನ್ಯಾಸವನ್ನ ನೀಡ್ತಾನೆ. ಅವನ ವಿದ್ಯಾರ್ಥಿಗಳು ಕೇಳಿಸಿಕೊಂಡ ನಂತರ ಇಲ್ಲ, ಈ ಉಪನ್ಯಾಸ ಇಲ್ಲಿಗೆ ನಿಲ್ಲಬಾರದು, ಇದನ್ನ ಪುಸ್ತಕದ ರೂಪದಲ್ಲಿ ತರಬೇಕಂತ ಅವನ ವಿದ್ಯಾರ್ಥಿಗಳೇ ಅದನ್ನ ಸಂಗ್ರಹ ಮಾಡಿಬಿಟ್ಟು ಅವರಿಗೆ ತಕೊಂಡೋಗಿ, ಸರ್ ನಿಮ್ಮ ಹೆಸರಿನಲ್ಲಿ ಈ ಪುಸ್ತಕನ ಬಿಡುಗಡೆ ಮಾಡ್ಬೇಕಂತ. ಇತ್ತೀಚೆಗೆ 98 ವರ್ಷದ ಪ್ರಾಯದಲ್ಲಿ ಅವ್ರು ಸತ್ತೋಗಿಬಿಟ್ರು. ಈ ಪುಸ್ತಕವನ್ನು ಇವತ್ತಿಗೂ ರಿವಿಷನ್ ಮಾಡಲಿಲ್ಲ. ಯಾಕಂದ್ರೆ 1961ರಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಚರಿತ್ರೆ ಬಗ್ಗೆ ಏನನ್ನು ಹೇಳಿದನೋ ಅದು ಸತ್ಯ, ಅದು ಬದಲಾವಣೆ ಮಾಡೋದಲ್ಲ, ಹಂಗೇ ಇರ್ಬೇಕು ಅಂತ ಹೇಳಿ ಅವನು ತೀರ್ಕೊಂಡ ಸಂದರ್ಭದಲ್ಲಿ ಅವನ ಹೆಂಡತಿ ಅದನ್ನ ರೀಪ್ರಿಂಟ್ ಮಾಡ್ತಾರೆ, ರಿವೈಸ್ ಮಾಡಲಿಲ್ಲ. ರೀಪ್ರಿಂಟ್ ಮಾಡುವಾಗ ತುಂಬಾ ಸ್ನೇಹಿತರು ನೀವು ಇದನ್ನ ರಿವೈಸ್ ಮಾಡ್ಬೇಕಂತ ಹೇಳಿದಾಗ ಕೆಲವು ನೋಟ್ ಮಾಡ್ಕೊಂಡಿದ್ದ. ಆ ನೋಟ್ ಅನ್ನು ಮಾತ್ರ ಅಲ್ಲಿ ಹೇಳಿದ್ದು ಬಿಟ್ರೆ ಇಡೀ ಟೆಕ್ಸ್ಟ್ ಅನ್ನು ಎಲ್ಲಿ ಚೇಂಜ್ ಮಾಡಿಲ್ಲ. ಇವತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಪ್ರಾಧ್ಯಾಪಕರಾಗಿ ಚರಿತ್ರೆಯ ಬಗ್ಗೆ ಫಸ್ಟ್ ಪಾಠ ಮಾಡುವ ಸಂದರ್ಭದಲ್ಲಿ EH ಕಾರನ್ನ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಅವ ಚರಿತ್ರೆ ಅಧ್ಯಾಪನ ಆಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಇರಬಾರ್ದು. ಅಷ್ಟು ಅದ್ಭುತವಾದಂತ ಇದು. ಹಂಗೆ ನಾನು ಅದನ್ನು ಓದ್ತವನ್ನೇ ಈ ಚರಿತ್ರೆಯ ಗ್ರಹಿಕೆಗಳು ಹೆಂಗಿದ್ದಾವೆ, ಯಾಕಂದ್ರೆ ನನ್ನ ವಿದ್ಯಾರ್ಥಿಗಳು ನಾನು ಏನು ಗ್ರಹಿಸಿದ್ದೆ ಅನ್ನುವಂಥದ್ದು ಬೇಕಲ್ಲ. ಆ ಕಾಂಟೆಕ್ಸ್ಟ್ ನಲ್ಲಿ ಈ ಪುಸ್ತಕ ಬಂದಿರುವಂತದ್ದು ಮತ್ತು 45 ಪೇಜಿನ ದೀರ್ಘವಾದಂತ ನನ್ನ ವ್ಯಾಖ್ಯಾನ ಚರಿತ್ರೆಯನ್ನ ಕುರಿತು ನಾನು 25 ವರ್ಷದಲ್ಲಿ ಏನು ಮಾಡಿದೆ ಪುರಾವೆ ಬೇಕಲ್ಲ. ನಾಳೆಗೆ ಹುಡುಗರು ಪ್ರಶ್ನೆ ಕೇಳುವಂತ ಪ್ರಶ್ನೆನೇ ಇಲ್ಲ. ನಾನು ಏನ್ ಬರ್ದಿದ್ದೆ ಅಂತ ಈಗ ಫಾರ್ ಎಕ್ಸಾಂಪಲ್ ಒಟ್ಟು 11 ಲೇಖನಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನನ್ನ ಕರಾವಳಿ ನಾನು ನಡೆದಾಡಿದ ಊರು, ಅದು ಕಾಸರಗೋಡಿನಿಂದ ಇತಿಹಾಸದ ಅದು ಬಹುಶಃ ಎರಡನೇ ಲೇಖನ ಇರಬಹುದು, ಚರಿತ್ರೆ ಕಥನಕ್ಕೆ ಸಂಬಂಧಪಟ್ಟ ಇತಿಹಾಸದ ಶೋಧ, ಗತದ ಹುಡುಕಾಟ, ತುಳು ಸಂಸ್ಕೃತಿ ಮತ್ತು ಚರಿತ್ರೆ ಕಥನ. ಅಂದ್ರೆ ತುಳುನಾಡಿನ ಸಂಸ್ಕೃತಿ, ಚರಿತ್ರೆ, ರಾಜಕೀಯ, ಆರ್ಥಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂದಿರುವಂತ ಬರವಣಿಗೆಗಳ ಮರು ನಿರೂಪಣೆ ಎಲ್ಲವನ್ನ ಇದು ಮಾಡ್ತಾರೆ. ಅದ ಈ ಲೇಖನವನ್ನ ನೀವು ಓದಿದ್ರೆ ಇಷ್ಟು ದಿವಸದವರೆಗೆ ಈ ಪುಸ್ತಕ ಪ್ರಕಟ ಆಗುವವರೆಗೆ ಯಾವ್ಯಾವ ಪುಸ್ತಕಗಳು ಬಂದಿದ್ದಾವೆ, ಸಂಶೋಧನಾ ಕೃತಿಗಳು ಬಂದಿದ್ದಾವೆ, ಅದರೆಲ್ಲ ಸಮಗ್ರವಾದಂತ ವಿಮರ್ಶೆಗಳು ಈ ಲೇಖನದಲ್ಲಿ ಬರ್ತವೆ. ಆಮೇಲೆ ಮೂರನೇದಾಗಿ ಲೇಖನದಲ್ಲಿ ಇತಿಹಾಸದಲ್ಲಿ ದಾಖಲಾದ ಪಟ್ಟಣ ಬಾರ್ಕು ಇದು ಯಾಕೆ ಇದನ್ನು ನಾನು ಬಹಳ ನೋಡಿ, ಇದು ಇನ್ಫ್ಯಾಕ್ಟ್ ನಾನು ತಮಾಷೆಗೆ ಬರ್ದಿರೋದು ಕಥೆ ಅಲ್ಲ, ಅದು ಬಾರ್ಕೂರ್ ನನ್ನ ಊರು. ಬಾರ್ಕೂರು ನೀವು ಆಳಸರ ವೈಭವದ ದಿನಗಳನ್ನ ನೀವು ನೋಡಿದ್ರೆ ಬಾರ್ಕೂರಿನಲ್ಲಿ 365 ದೇವಸ್ಥಾನಗಳಿದ್ದು ಅಂತ ಹೇಳ್ತಾರೆ. ಅಲೋಪುರ ಕಾಲದಿಂದ ಹಿಡಿದು ಹೊಯ್ಸಳರು, ವಿಜಯನಗರದ ಅರಸರು, ಕೆಳದಿ ಅರಸರು ಕಟ್ಟಿರುವಂತ ದೇವಾಲಯಗಳು, ಕೋಟೆಗಳು ಎಲ್ಲವೂ ಇದ್ದಾವೆ. ಈ ಊರಿನಲ್ಲಿ ಹುಟ್ಟಿ ಬೆಳೆದವನು, ಆ ಪರಿಸರದ ಇತಿಹಾಸ ನನ್ನಂತವನಿಗೆ ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಧ್ಯಾಪನ ವೃತ್ತಿಯಲ್ಲಿ ಇದ್ದವನು ಆ ಊರಿನ ಬಗ್ಗೆ ನಾನು ಬರೀಲಿಲ್ಲ ಅಂತಂದ್ರೆ ನಾಳಿನ ದಿವಸ ನನ್ನ ಸ್ನೇಹಿತರೆ ಕೇಳುವ ಪ್ರಶ್ನೆ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ದೀರ್ಘವಾದಂತ ಲೇಖನ, ಎಲ್ಲ ಸಮಗ್ರವಾದಂತ ದಾಖಲೆಗಳನ್ನು ಇಟ್ಕೊಂಡ್ಬಿಟ್ಟು ಬರೆದಿರುವಂತ ಲೇಖನ. ಈಗ ಮತ್ತೊಂದು ಅನೇಕ ಲೇಖನಗಳಿದಾವೆ, ನಾನು ಕೆಲವನ್ನು ಇಲ್ಲಿ ಉಲ್ಲೇಖ ಮಾಡುವಂತದ್ದು. 19ನೇ ಶತಮಾನದಲ್ಲಿ ತುಳುನಾಡಿನಲ್ಲಿ ಗುಲಾಮಗಿರಿ ಪದ್ಧತಿ ನಾನು ಒಂದಷ್ಟು ಹೇಳ್ಬೇಕು. ಈ ಲೇಖನ ಒಂದು ದಾಖಲೆಯಾಗಿ ಬಿಟ್ಟು ಪರಿವರ್ತನೆಗೊಳ್ಳಲಿಕ್ಕೆ ನಾನು ಆಕ್ಸ್ಫರ್ಡ್ ನಲ್ಲಿ 19ನೇ ಶತಮಾನದ ತುಳುನಾಡಿನಲ್ಲಿ ಗುಲಾಮಗಿರಿ ಪದ್ಧತಿ ಅಂತ ನಾನು ಆಕ್ಸ್ಫರ್ಡ್ ಈಗ ಕಾಮನ್ವೆಲ್ತ್ ಫೆಲೋಶಿಪ್ ನಲ್ಲಿ ಹೋದಾಗ, ಕಾಮನ್ವೆಲ್ತ್ ಫೆಲೋಶಿಪ್ ಪಡ್ಕೊಂಡ್ಬಿಟ್ಟು ಹೋಗಿರುವಂತದ್ದು ಸೋಷಿಯಲ್ ಸೈನ್ಸ್ ಫಸ್ಟ್ ಟೈಮ್. ಅದೊಂದು ರೆವಲ್ಯೂಷನ್. ಸೋಷಿಯಲ್ ಸೈನ್ಸ್ ಅಲ್ಲಿ ಫಸ್ಟ್ ಟೈಮ್ ನಾನು ಕಾಮನ್ವೆಲ್ತ್ ಫೆಲೋಶಿಪ್. ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ನಮ್ಮ ಯೂನಿವರ್ಸಿಟಿ ಸೈನ್ಸ್ನವ್ರಿಗೆ ಮಾತ್ರ ಈ ತರದ ಫೆಲೋಶಿಪ್ ಎಬ್ರಾಡಿಗೆ ಹೋಗೋದು, ಬಟ್ ನಾನು ಅದನ್ನ ಡಿಸ್ಪ್ರೂವ್ ಮಾಡಿದೆ. ಹಂಗೆ ಹೋದಾಗ ನಾನು ಒಂದ್ ದಿವಸ ಲೈಬ್ರರಿಯಲ್ಲಿ ಕೂತ್ಕೊಂಡ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಲೈಬ್ರರಿಯಲ್ಲಿ ಕೂತ್ಕೊಂಡಿದ್ದಾಗ ಸುಮ್ಮನೆ, ಯಾಕಂದ್ರೆ ನನಗೆ ಅಲ್ಲಿಗೆ ಹೋಗೋಲ್ಲರಿಗೆ ನನಗೊಂದು ಕ್ಯೂರಿಯಾಸಿಟಿ ಏನಂದ್ರೆ ತುಳುನಾಡಿಗೆ ಸಂಬಂಧಪಟ್ಟಂತ ಚರಿತ್ರೆ ಪುಸ್ತಕಗಳನ್ನು ಓದಿದ್ದೆ, ಸಂಶೋಧನಾ ಕೃತಿ. ಅದು KV ರಮೇಶ್ ಇಂದ ಹಿಡಿದು
ಗುರುರಾಜ ಭಟ್ರಿಂದ ಹಿಡಿದು ವಸಂತ ಮಾಧವರಿಂದ ಹಿಡಿದು ಎಲ್ಲರ ಪುಸ್ತಕಗಳು ನನ್ನ ಮನೆಯಲ್ಲಿ ಇದ್ದಾವೆ. ಈ ಎಲ್ಲಿಯೂ ಅಪ್ಪಿತಪ್ಪಿ ನನಗೆ ದೇಶದಲ್ಲಿ ಉದ್ಯೋಗಕ್ಕೆ ಇರುವಂತ ಗುಲಾಮಗಿರಿ ಪದ್ಧತಿ ಬಗ್ಗೆ ಮಾಹಿತಿ ಸಿಗುತ್ತೆ, ತುಳುನಾಡು ಬಗ್ಗೆ ಇಲ್ಲ. ಹಾಗಿದ್ರೆ ತುಳುನಾಡು ಅಷ್ಟು ಸಮೃದ್ಧವಾಗಿರುವಂಥದ್ದ, ಸಾಮಾಜಿಕವಾಗಿ ಈ ಥರದ ಯಾವುದೇ ಪಿಡುಗುಗಳು ಇಲ್ಲದೆ ಇರೋದು. ಯಾಕಂದ್ರೆ ರಾಷ್ಟ್ರೀಯ ಹೋರಾಟದಲ್ಲಿ ಇದ್ರ ವಿರುದ್ಧ ಮಾತಾಡಿದ ಜನನಾಯಕರು ಇದ್ದಾರೆ. ಅದಕ್ಕೆ ಸುಮ್ಮನೆ ಆಕ್ಸ್ಫರ್ಡ್ನಲ್ಲಿ ಇರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಲೈಬ್ರರಿಯಲ್ಲಿ ಕೂತ್ಕೊಂಡ್ಬಿಟ್ಟು ಕಂಪ್ಯೂಟರ್, ಆವಾಗ 2000 ಮಾತು, ನಾವು 20 ವರ್ಷ ಹಿಂದೆ ಇದ್ವಿ, ಆವಾಗ ಕಂಪ್ಯೂಟರ್ ನಮ್ಮ ದೇಶದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಕಂಪ್ಯೂಟರ್ ಬಂದಿರಲಿಲ್ಲ. ಸುಮ್ಮನೆ ಬ್ರೌಸ್ ಮಾಡ್ತಾ ಇದ್ದೇನೆ, ಸ್ಲೇವರಿ ಇನ್ ಸೌತ್ ಕೇಂದ್ರ ಅಂತ ಕಂಬಿಟ್ಟು ಹೊಡೆದೆ. ಮತ್ತೆ ನೋಡುವಾಗ ನಾನು ಕೂತ್ಕೊಂಡಿದ್ದ ಜಾಗದಿಂದ 15 ಕಿಲೋಮೀಟರ್ ದೂರದಲ್ಲಿ ರೋಡ್ ಸೋರ್ಸ್ ಲೈಬ್ರರಿಯಲ್ಲಿ ಬಿಲ್ ಕ್ಲಿಂಟನ್ ಮಗಳು ಅಲ್ಲಿ ಎಂಫಿಲ್ ಮಾಡ್ಲಿಕ್ಕೆ ಬಂದ ವರ್ಷ ಅದು. ಅಲ್ಲಿ 2 ಸಂಪುಟಗಳಿದ್ದಾವೆ, ಎಂತಂದ್ರೆ ಲಾ ಕಮಿಷನ್ ನ ರಿಪೋರ್ಟ್ ಅಂತ. ಅದರಲ್ಲಿ ತುಳುನಾಡಿನ ಸ್ಲೇವರಿ ಬಗ್ಗೆ ಮಾಹಿತಿಗಳಿದ್ದಾವೆ ಅಂತ. ಎಷ್ಟು ಪೇಜ್ ಅಂತೇಳಿ ನೋಡುವಾಗ ಸುಮಾರು 120 ಪೇಜಿ ದಾಖಲೆಗಳಿದ್ದಾವಂತ. ತಕ್ಷಣಕ್ಕೆ ಲೈಬ್ರರಿ ಅಂತ. ಆ ಲೈಬ್ರರಿಯನ್ ನನ್ನ ಬಗ್ಗೆ ತುಂಬಾ ಇಷ್ಟ. ಯಾಕಂತಂದ್ರೆ ಆ ವ್ಯಕ್ತಿ ಆಕ್ಚುಲಿ ಬ್ರಿಟಿಷ್, ಬಟ್ ಉತ್ತರ ಪ್ರದೇಶದ ಒಂದು ವಿಚಾರದ ಬಗ್ಗೆ ಆ ವ್ಯಕ್ತಿ PhD ಮಾಡಿರೋದ್ರಿಂದ ಭಾರತದ ಬಗ್ಗೆ ಗೊತ್ತು ಅವನಿಗೆ. ಇಂಡಿಯನ್ ಅಂತ ಕಮಿಟಿ ಹೇಳಿ ಬಹಳ ಖುಷಿಯಲ್ಲಿ, ಪ್ಲೀಸ್ ಬಿ ಸೀಟೆಡ್, ಐ ವಿಲ್ ಬ್ರಿಂಗ್ ದೋಸ್ ಡಾಕ್ಯುಮೆಂಟ್ಸ್ ಇನ್ 10 minutes. 15 ಕಿಲೋಮೀಟರ್ ದೂರದಲ್ಲಿ ರೋಡ್ ಸೋರ್ಸ್ ಲೈಬ್ರರಿ ಇರುವಂಥದ್ದು, ಅದೆಲ್ಲ ಅಂಡರ್ ವರ್ಲ್ಡ್ ನಲ್ಲಿ ಟಪ್ ಅಂತ ಒಂದು ಕಮಾಂಡ್ ಹೊಡೆದು ಬಿಟ್ಟ 10 ನಿಮಿಷದಲ್ಲಿ ಆ ಪುಸ್ತಕಗಳು ನನ್ನ ಟೇಬಲ್ ಮೇಲೆ ಬಂದವು. ನನಗೆ ಕ್ಯೂರಿಯಾಸಿಟಿ, ಆಕ್ಚುಲಿ ಜೆರಾಕ್ಸ್ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ. ಆ ಪುಸ್ತಕ ಜೆರಾಕ್ಸ್ ಮಾಡಿದ್ರೆ ಅವ್ರದ್ದು ಎಂತಂದ್ರೆ ಪುಸ್ತಕ ಬಹಳ ಪವಿತ್ರ ಅಂತೇಳಿ ತಿಳ್ಕೊಳ್ತಾರೆ. ಜೆರಾಕ್ಸ್ ಮಾಡಿದ್ರೆ ಅದು ಪೇಜ್ ಎಲ್ಲ ಕಟ್ಟಾಗಿ ಬಿಟ್ರೆ ಅದು ಆ ಕಾಲದ್ದು ಬ್ರಿಟಿಷರ್ಗಳ 1836-37 ದಾಖಲೆ, ಅದು ಕಟ್ಟಾಗಿ ಬಿಡ್ತಾವಂತ ಕಮಿಟಿ ಹೇಳಿ ಜೆರಾಕ್ಸ್. ಆದ್ರೆ ಇಂಡಿಯನ್ ಮೆಂಟಾಲಿಟಿ ಉಂಟಲ್ಲ, ಕಳ್ಳರಾಗಿ ಅದನ್ನ ಜೆರಾಕ್ಸ್ ಮಾಡಿದ್ರೆ ಬಹಳ ಎಕ್ಸ್ಪೆನ್ಸಿವ್ ಇತ್ತು. ಒಂದು ಪೇಜಿಗೆ 20 ಪೆನ್ಸಿ ಅಂತ ಕಮಿಟಿ, ನಾವು ಪೈಸಾ ಅಂತೇಳಿ ಹೇಳ್ತೀವಲ್ಲ, ಅಲ್ಲಿ ಒಂದು ಪೌಂಡಿಗೆ 100 ಪೆನ್ಸ್, 20 ಪೆನ್ಸ್. ಬೇರೆ ಜಾಗದಲ್ಲಿ 1 ಪೇಜ್ ಜೆರಾಕ್ಸ್ಗೆ 5 ಪೆನ್ಸ್ ಅಂತ. ಇಲ್ಲಿ ಅಷ್ಟು ಕಾಸ್ಟ್ಲಿ ಹಾಕಿ ಇಟ್ಟಿದ್ರಲ್ಲಿ ಯಾವ ಪುಸ್ತಕ ಜೆರಾಕ್ಸ್ ಮಾಡಬಾರದು ಅಂತ. ಆದ್ರೂ 120 ಪೇಜಿನ ದಾಖಲೆಗಳನ್ನ ಸಂಗ್ರಹ ಮಾಡಿ ಫಸ್ಟ್ ಇಲ್ಲಿ ಬಂದವನ್ನು ಲೇಖನ ಮಾಡಿದೆ. ಯಾಕಂದ್ರೆ ನಾನು ಕಂಡಿರುವಂತ ಯಾವುದೇ ಪುಸ್ತಕಗಳಲ್ಲಿ ತುಳುನಾಡಿನಲ್ಲಿ ಗುಲಾಮಗಿರಿ ಪದ್ಧತಿ ಇಲ್ಲ ಅಂತ ಕಮೆಂಟ್ ಇತ್ತು. ನಾನು ಇದನ್ನ ನೋಡಿದಾಗ ನನಗೊಂದು ಆಶ್ಚರ್ಯ ಆಗಿದ್ದು ಉಂಟಲ್ಲ, ಆ ಲೇಖನ 7 ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ ಇವತ್ತು. ನನಗೆ ಬಹಳ ಹೆಮ್ಮೆ ಇದೆ. ಏನದು ಲೇಖ ಮಾಡ್ತಾ ಆಕ್ಚುಲಿ ಇಡೀ ದೇಶ ಕಂಡರಿಯದ ಗುಲಾಮಗಿರಿ ಪದ್ಧತಿ ಆಚರಣೆಯಲ್ಲಿ ಇದ್ದಿರುವಂತದ್ದು ನಮ್ಮ ತುಳುನಾಡಿನಲ್ಲಿ. ಅದರಲ್ಲಿ ನಾನು ಉಲ್ಲೇಖ ಮಾಡಿರುವಂತ ಎಲ್ಲ ದಾಖಲೆಗಳನ್ನ ಹಂಗೆ ಉಲ್ಲೇಖ ಮಾಡಿದ್ದೀನಿ. ಸಾಮಾನ್ಯ ಯಾವ ಕಾಲಘಟ್ಟದ್ದು ಅದು? ಬ್ರಿಟಿಷರ ಪೀರಿಯಡ್ ನಲ್ಲಿ. ಬ್ರಿಟಿಷರ ಪೀರಿಯಡ್ ನಲ್ಲಿ. ಈಗ ಸ್ಲೇವರಿ ಎಲ್ಲರಿಗಂದ್ರೆ ಎಷ್ಟು ಭೀಕರಾಗಿತ್ತಂದ್ರೆ, ಸ್ಲೇವರಿ ಬ್ರಿಟಿಷರು ಒಂದು ಸ್ಟ್ರೈಕ್ ನಲ್ಲಿ, ಸಿಂಗಲ್ ಸ್ಟ್ರೈಕ್ ನಲ್ಲಿ 1843 ನಲ್ಲಿ ಸ್ಲೇವರಿಯನ್ನು ಅಬಾಲಿಷ್ ಮಾಡ್ರು. ಅವರ ಕಾಲೋನಿಗಳು ಎಲ್ಲೆಲ್ಲ ಇದ್ದು ಅಲ್ಲೆಲ್ಲ ಅದು ಅಬಾಲಿಷ್ ಆಯ್ತು, ನಿರ್ಮೂಲನೆ ಮಾಡಿದ್ರು. ಬಟ್ ಸೌತ್ ಕೇಂದ್ರದಲ್ಲಿ ಅವರಿಗೆ ಅಬಾಲಿಷ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ಅದರ ಜೀವಂತಿಕೆ ಇದೆ. ಅವ್ರ ಕೊನೆಗೆ ಅಬಾಲಿಷನ್ ಮಾಡಿದ ನಂತರ 1891 ಮತ್ತೆ ಪುನಃ ಸರ್ವೆ ಮಾಡ್ತಾರೆ. ಸೌತ್ ಕೇಂದ್ರದಲ್ಲಿ ಎಲ್ಲೆಲ್ಲ ಸ್ಲೇವರಿ ಅನ್ನುವಂಥದ್ದು ಒಂದು ಸಿಸ್ಟಮ್ ಆಗಿ ಇನ್ನೂ ಉಳ್ಕೊಂಡಿದೆ ಅಂತಲ್ಲಿ ನೋಡುವಾಗ, ಆ ಕಾಲದಲ್ಲಿ 1890ರ ದಶಕದಲ್ಲಿ 49% ಸ್ಲೇವರಿ ಇಲ್ಲಿ ಹಂಗೆ ಜೀವಂತಿಕೆಯನ್ನು ಉಳಿಸ್ಕೊಂಡಿದೆ ಅಂತ ಅಂದ್ಬಿಟ್ಟು ಅವರು ದಾಖಲೆ ಹೇಳ್ತಾರೆ. ಅದನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೇನೆ. ಸೊ ಆ ಕಾರಣಕ್ಕಾಗಿ ಇದು ಬಹಳ ಮುಖ್ಯವಾದಂತಹ ಒಂದು ದಾಖಲೆ. ಅಂದ್ರೆ ಇದು ಬಹುಶಃ ಎಸ್ಟೇಟ್ನ ಒಳಗಡೆ ನಡೀತಾ ಇದ್ದಂತ ಏನು ಗುಲಾಮಗಿರಿಯ? ಹೌದು, ಇದು ಬ್ರಿಟಿಷರ್ ಕಾಲದಲ್ಲಿ, ಇದು ಅನಾದಿ ಕಾಲದಿಂದ ಬಂದಿರುವಂತದ್ದು. ಬಟ್ ಬ್ರಿಟಿಷರ್ ಕಾಲದಲ್ಲಿ ಈ ಗುಲಾಮಗಿರಿ ಪದ್ಧತಿಯನ್ನ ಸರ್ವೆ ಮಾಡ್ಲಿಕ್ಕೆ ಹೊರಟರು. ಅಂದ್ರೆ ಈಗ ಮಲಬಾರ್ನಲ್ಲಿ ಗುಲಾಮಗಿರಿ ಪದ್ಧತಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಬ್ರಿಟಿಷರಿಗೆ ಮಾಹಿತಿ ಇತ್ತು, ಸಂಗ್ರಹ ಮಾಡಿದ್ರು. ಅಲ್ಲಿ ಅಬಾಲಿಷನ್ ಮಾಡ್ಲಿಕ್ಕೆ ಗುಣಾತ್ಮಕವಾದಂತ ಪ್ರತಿಕ್ರಿಯೆ ಬಂತು. ಹಾಗೆ ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಭಾಗದಲ್ಲಿ ಇಡೀ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂತೇಳಿ ಹೇಳ್ತೀವಲ್ಲ, ತುಳುನಾಡು ಮೆಡ್ರಾಸ್ ಪ್ರೆಸಿಡೆನ್ಸಿ ಅವಿಭಾಜ್ಯ ಅಂಗ. ತುಳುನಾಡಿನಲ್ಲಿ ಎಷ್ಟೆಲ್ಲ ಇದೆ, ಎಲ್ಲೆಲ್ಲ ಇದೆ ಅಂತ ಕಮಿಟಿ ಮಾಡಿ ಅವರು ಸರ್ವೆ ಮಾಡ್ತಾರೆ. ಮಾಡುವಾಗ ಗೊತ್ತಾಗಿರೋದು, ಅವರೇ ಹೇಳ್ತಾರೆ, ನಾನು ಅದನ್ನ ಅದೇ ಶಬ್ದವನ್ನು ಬಳಸಿದೆ, ಇಡೀ ದೇಶ ಕಂಡರಿಯದ ಭೀಕರವಾದಂತ ಗುಲಾಮಗಿರಿ ಪದ್ಧತಿ ಸೌತ್ ಕೇಂದ್ರದಲ್ಲಿ ಚಾಲನೆಯಲ್ಲಿ ಇತ್ತು ಅಂತ ಕಮಿಟಿ ಅವರು ಹೇಳ್ತಾರೆ. ಅದನ್ನ ಹಂಗೆ ಬರೆದಿದ್ದೇನೆ, ಇದನ್ನ ಬೇರೆ ಯಾರು ಇದು ಮಾಡಿಲ್ಲ.
ಎಸ್ ಸರ್, ಈಗ ಇದರಲ್ಲಿ ಹನ್ನೊಂದನೆಯ ಲೇಖನ, ಕೊನೆಯ ಲೇಖನ ಕಾರಂತರ ಚೋಮನದುಡಿ ಕಾದಂಬರಿ ಮತ್ತು ಆಧುನಿಕೋತ್ತರವಾದಿ ಏನು ಚರಿತ್ರೆ ಕಥನ ಅಂತ. ಅಂದ್ರೆ ಒಂದು ಚರಿತ್ರೆ ಬರವಣಿಗೆ ವಿಚಾರದಲ್ಲಿ ತೀರಾ ಇತ್ತೀಚೆಗಿನವರೆಗೆ ಚರಿತ್ರೆಯನ್ನು ನಾವು ಕಟ್ಟುವಂಥದ್ದು ಶಾಸನಗಳ ಮುಖಾಂತರ ಅಥವಾ ವಾಸ್ತುಶಿಲ್ಪಗಳ ಮುಖಾಂತರ ಅಥವಾ ನಾಣ್ಯಗಳು, ಇವೆಲ್ಲವೂ ಚರಿತ್ರೆಯ ಆಧಾರಗಳು ಅಂತೇಳಿ ಹೇಳ್ತೀವಿ. 1970ರ ದಶಕದಲ್ಲಿ ಹೇಡನ್ ವೈಟ್ ಅಂತ ಬಹಳ ಮುಖ್ಯವಾಗಿ ಪೋಸ್ಟ್ ಮಾಡರ್ನ್ ಥಿಂಕರ್ಸ್ ಇದ್ದಾರಲ್ಲ, ಆಧುನಿಕೋತ್ತರವಾದಿ ಚಿಂತಕರು, ಮೈಕಲ್ ಫೂಕೋ, ಡೆರಿಡಾ, ಬೋದ್ರಿಲ್ಲಾ, ಈ ತರದ ವ್ಯಕ್ತಿಗಳು ಚರಿತ್ರೆಯನ್ನ ಹಿಂಗೂ ಕಟ್ಟಬಹುದು ಅಂತಕ್ಕಂಥ ಒಂದು ಹೊಸ ವಾದವನ್ನ ಪ್ರಕಟಿಸ್ತಾರೆ. ಚರಿತ್ರೆ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ನನಗೆ ಖುಷಿಯಾಗಿರುವಂತದ್ದು ಹೇಡನ್ ವೈಟ್. ಅವರು ಮೆಟಾ ಹಿಸ್ಟ್ರಿ, ಹಿಸ್ಟಾರಿಕಲ್ ಕಾನ್ಷಿಯಸ್ನೆಸ್ ಇನ್ 19th ಸೆಂಚುರಿ ಯುರೋಪ್ ಅನ್ನುವಂಥ ಕೃತಿಯಲ್ಲಿ ಅವರು ಈ ದಾಖಲೆಗಳ ಮಾತ್ರ ಅಲ್ಲ ಚರಿತ್ರೆಯ ಬಗ್ಗೆ ಕತೆ ಹೇಳುವಂಥದ್ದು, ಬೇರೆ ತರದ ದಾಖಲೆ ಆಲ್ಟರ್ನೇಟಿವ್ಗಳು ಇದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಸಿನಿಮಾ ಮುಖಾಂತರ, ನಾನು ಅದಕ್ಕೆ ಅವಾಗ ದೃಶ್ಯ ಮಾಧ್ಯಮದ ಮುಖಾಂತರ ಮಾತ್ರ ನಾವು ಚರಿತ್ರೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಾಟಕ ಆಗಿರ್ಬೋದು ಅಥವಾ ಟ್ಯಾಬ್ಲೋಗಳಾಗಿರ್ಬೋದು ಅಥವಾ ಸಿನಿಮಾಗಳು. ನನಗೆ ಬಹಳ ಇಷ್ಟ ಆಗಿರೋದು ಅಮೇರಿಕಾನವರು ಒಂದು ಸಿನಿಮಾನ ತೆಗಿತಾರೆ, ಲಗಾನ್ ಅಂತ. ಫ್ರಂಟ್ ಲೈನ್ ನಲ್ಲಿ ಒಂದು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡೋಕೆ ಹೇಳ್ತಾನೆ, ಲಗಾನ್ ಸಿನಿಮಾವನ್ನು ನಾನು ತಯಾರಿ ಮಾಡುವ ಮೊದಲು 8 ವರ್ಷ ಡೆಲ್ಲಿಯ ನ್ಯಾಷನಲ್ ಆರ್ಕೈವ್ಸ್ ನಲ್ಲಿ ಕೂತ್ಕೊಂಡ್ಬಿಟ್ಟು ಪಂಜಾಬ್, ಚಂಡೀಗಢ ಈ ಭಾಗದಲ್ಲಿ ನಡೆದಿರುವ ರೈತ ಚಳವಳಿಯ ಕುರಿತಾದ ದಾಖಲೆಗಳನ್ನು ಪರಾಮರ್ಶೆ ಮಾಡಿದೆ ಅಂತ. ಅಂದ್ರೆ ಅಂದ್ರೆ ಅದು ವಸ್ತುನಿಷ್ಠವಾದಂತ ಸಿನಿಮಾ. ಅದು ಅದ್ರ ಮುಖಾಂತರ ರೈತ ಚಳವಳಿಯ ವಿವಿಧ ಆಯಾಮಗಳನ್ನು ಚರ್ಚೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹಂಗೆ ಹೇಡನ್ ವೈಟ್ ಕಾದಂಬರಿಯು ಕೂಡ ಚರಿತ್ರೆಯ ದಾಖಲೆ ಆಗುತ್ತೆ. ನನಗೆ ಬಹಳ ಇಷ್ಟ ಆಗಿರೋದು ಕಾರಂತರ ಚೋಮನದುಡಿ. ಚೋಮನ ದುಡಿಯಲ್ಲಿ ನಮಗೆ ಪರಿಚಯ ಮಾಡುವಂತ ಚೋಮನ ಜಗತ್ತುಂಟಲ್ಲ, ಇವತ್ತು ನಮಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಕಾರಂತರು ಹೇಳುವಂತ ಚೋಮನ ದುಡಿಯ ಜಗತ್ತು ನಮ್ಗೆ ಕಳಸ ಕಾರ್ಕಳದಿಂದ ಹಿಡಿದು ಪುತ್ತೂರು, ಉಪ್ಪಿನಂಗಡಿ, ಕೊಕ್ಕಡ, ಇವತ್ತಿನ ಧರ್ಮಸ್ಥಳ, ಅರ್ಧ ಭಾಗದ ಚಾರ್ಮಾಡಿ, ಈ ಭಾಗದಲ್ಲಿ ಕಾರಂತರು ಕಾಲ್ನಡಿಗೆಯಲ್ಲಿ ಓಡಾಡಿಬಿಟ್ಟು ಎಲ್ಲರ ಮನೆಗೆ ಹೋಗಿಬಿಟ್ಟು ದಲಿತರ ಬದುಕನ್ನ ಕಂಡಿದ್ದಾರೆ. ಕಂಡಿದ್ದು ಮಾತ್ರ ಅಲ್ಲ, ಚೋಮ ಅನ್ನುವಂತ ಒಬ್ಬ ದಲಿತನ ಕಥನ ಅಲ್ಲ ಅದು, ಇಡೀ ದಲಿತ ಸಮುದಾಯ 1930ರ ದಶಕದಲ್ಲಿ ಯಾವ ತರದ ಜೀವನ ಕ್ರಮವನ್ನ ಅನುಸರಿಸಿದ್ರು. ಒಬ್ಬ ದಲಿತನಾಗಿದ್ದು ಬಿಟ್ಟು ನಾನು ಒಂದು 20 ಸೆಂಟ್ಸ್ ಜಾಗವನ್ನ ಪಡೆದು ಆ ಜಾಗದಲ್ಲಿ ನಾನು ನನ್ನ ಇಷ್ಟದ ಒಂದು ಕೋಣಗಳನ್ನು ಕಟ್ಟಿ ಉಳಿಮೆ ಮಾಡ್ಬೇಕಂದು ಕಂಡಿರುವ ಕನಸುಂಟಲ್ಲ, ಆ ಕನಸನ್ನ ಈಡೇರಿಸಲಿಕ್ಕೆ ತನ್ನ ಮಕ್ಕಳನ್ನ ಬಲಿ ತೆಗೆದುಕೊಂಡಿರುವಂಥದ್ದು, ತನ್ನ ಹೆಂಡತಿ ಬಲಿ ತೆಗೆದು, ಇದು ಸಾಮಾಜಿಕ ಚರಿತ್ರೆಯನ್ನ ನಮ್ಮ ಮುಂದೆ ಬಿಚ್ಚಿಡುವಂತ ಒಂದು ಸನ್ನಿವೇಶ. ಆ ಕಾರಣಕ್ಕೆ ನಾನು ಬಹಳ ಇಷ್ಟ ಆಗಿರೋದು. ಹಾಗಾಗಿ ಚೋಮನದುಡಿ ಅನ್ನುವಂಥದ್ದು ನನಗೆ ಚರಿತ್ರೆ ಕಟ್ಟಲಿಕ್ಕೆ ಬಹಳ ಮುಖ್ಯವಾದಂತ ಆಧಾರ ಅನ್ನುವ ಕಾರಣಕ್ಕಾಗಿ ಇದೊಂದು ಇವರು ವಿವೇಕರಯ್ಯವರು ಬಹಳ ಖುಷಿಯಲ್ಲಿ ಈ ಲೇಖನವನ್ನ ಅದ್ರ ಬಗ್ಗೆ ಮಾತಾಡಿದರು. ಎಸ್ ಸರ್, ಖಂಡಿತ ಇತಿಹಾಸದ ಶೋಧ, ಗತದ ಹುಡುಗಾಟ. ಎಸ್, ಈ ಕೃತಿಯಲ್ಲಿ ಬರ್ಕೂರು ಉದಯ್ ಅವರು ಅವರ ಮುನ್ನುಡಿಯ ಮಾತಲ್ಲಿ ಕೂಡ ಅವರು ಹೇಳ್ತಾರೆ, ಈ ಕೃತಿಯಲ್ಲಿ ಕರಾವಳಿ ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಗಳನ್ನು ಕುರಿತು ಚರ್ಚಿಸಲಾಗಿದೆ. ಇತಿಹಾಸ ಕಥನ, ಸ್ಥಳೀಯ ಆಡಳಿತ, ಬಾರ್ಕೂರಿನ ಇತಿಹಾಸ, ಅಬ್ಬಕ್ಕರಾಣಿ ಕಾಲದ ರಾಜಕೀಯ ಹಾಗೂ ಸಾಮಾಜಿಕ ಪರಿಸರ, ಹೊನ್ನೆಗಂಬಳಿ ಅರಸರು, ದೈವಾರಾಧನೆಯ ಪ್ರತೀಕವಾಗಿ ಕಚೂರ ಮಾಲ್ದಿ ಮತ್ತು ಕೋಟೆದ ಬಬ್ಬು, ಕುದ್ಮಲ್ ರಂಗರಾಯರ ಬದುಕು ಮತ್ತು ಸಾಧನೆ ಇತ್ಯಾದಿ ವಿಚಾರಗಳನ್ನು ಕುರಿತು ವಿಶ್ಲೇಷಣಾತ್ಮಕ ಅಧ್ಯಯನ ಮಾಡಲಾಗಿದೆ. ಜೊತೆಗೆ ಮೊದಲ ಮತ್ತು ಕೊನೆಯ ಲೇಖನಗಳು ಇತಿಹಾಸ ರಚನಾ ಪರಂಪರೆಯ ಕುರಿತು ವ್ಯಾಖ್ಯಾನಗಳಾಗಿವೆ ಅಂತ. ಎಸ್, ಮೊದಲ ಏನು ಲೇಖನ ಅದೇ ಕಾರ್ಲ್ ಬೆಕ್ಕರ್ ಬಗ್ಗೆ ಏನು ಬರೆದಿರುವಂಥದ್ದು, ಜೊತೆಗೆ ಕೊನೆಯದಾಗಿ ಅದೇ ಕಾರಂತರ ಚೋಮನದುಡಿಯ ವಿಚಾರವಾಗಿ. ಎಸ್, ತುಂಬ ಏನು ವಿವರವಾಗಿ ಈ ಒಂದು ಕೃತಿಯ ಬಗ್ಗೆ ಬಾರ್ಕೂರು ಉದಯ್ ಅವರು ಇವತ್ತು ಅವರ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಎಸ್ ಸರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೀನಿ. ನಿಮಗೆ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಕೂಡ. ಎಸ್, ಈ ಒಂದು ಮಾತುಕತೆಯನ್ನು ಬುಕ್ ಟಾಕ್, ಇದು ಪುಸ್ತಕದ ಮಾತು, ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.